ನೇತ್ರಾವತಿ ನದಿ ನೀರಿಗೆ ಕೊಳೆತ ತ್ಯಾಜ್ಯ ತಂದು ಹಾಕ್ತಾ ಇರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವರ್ಷಪೂರ್ತಿ ಮಂಗಳೂರು ಮಹಾಜನತೆಗೆ ಕುಡಿಯುವ ನೀರು ಪೂರೈಸುವ ನೇತ್ರಾವತಿ ನದಿಯ ಒಡಲನ್ನ ಮಲಿನಗೊಳಿಸುವ ಬಗ್ಗೆ ಅನೇಕ ಬಾರಿ ಮಾಧ್ಯಮಗಳು ವರದಿ ಮಾಡ್ತಾ ಬಂದಿದ್ರೂ ಕೂಡ ಸಂಬಂಧಿಸಿದ ಇಲಾಖೆ ಯಾವುದೇ ಸೂಕ್ತ ಕಾನೂನು ಕ್ರಮ ವಹಿಸದೆ ಮೌನವಾಗಿರುವುದರಿಂದ ಪದೇ ಪದೇ ಕೊಳೆತು ನಾರುವ ತ್ಯಾಜ್ಯ ನೇತ್ರಾವತಿ ನದಿ ಒಡಲನ್ನ ಸೇರ್ತಾ ಇದೆ. ಇನ್ನೊಂದು ಕಡೆ ಮನೆ, ಹೋಟೆಲ್, ಫ್ಲಾಟ್ ಸೇರಿದಂತೆ ಕಾರ್ಖಾನೆಗಳಿಂದ ಹೊರಹೋಗುವ ಕಲ್ಮಶ ನೀರು ನೇತ್ರಾವತಿ ನದಿಗೆ ಸೇರ್ತಾ ಇರುವಂತಹ ಬಗ್ಗೆ ಕೂಡ ಸಾಕ್ಷಿ ಸಹಿತ ವರದಿಯನ್ನ ಮಾಡಲಾಗಿದೆ. ಆದರೆ ಜಿಲ್ಲಾಡಳಿತವಾಗಲಿ, ಮಹಾನಗರ ಪಾಲಿಕೆಯಾಗಲಿ ಅಥವಾ ಇಲ್ಲಿನ ಸ್ಥಳೀಯ ಆಡಳಿತ ಆಗಲಿ ಕಡಲಿಗೆ ಸೇರುವ ತ್ಯಾಜ್ಯ ತಡೆಗೆ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ. ತ್ಯಾಜ್ಯ ವಸ್ತುಗಳನ್ನು ನದಿ ನೀರಿಗೆ ಎಸೆದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಪಿ ಗಣೇಶ್ ನಾಯ್ಕ್ ಬಂಟ್ವಾಳ ನಗರಸಭೆ ಮುಖ್ಯಾಧಿಕಾರಿಗೆ ಮನವಿ ಮಾಡಿದ್ದಾರೆ.